ರಂಗಚಾವಡಿದ ಈ ವರ್ಷದ ಪರ್ಬದ ಚಾವಡಿ ಕುಲಿನಂಚಿನ ನನ್ನ ಎನ್ನ ಆತ್ಮೀಯರು ಬೊಕ್ಕ ಮುಂದೆ ಭಾಗದ ಶಾಸಕರಾಯಿನ ಭರತ್ ಶೆಟ್ರೆ, ಪ್ರಧಾನ ಕಾರ್ಯದರ್ಶಿ ಜಾಗತಿಕ ಬಂಟರ ಪ್ರತಿಷ್ಠಾನದ ಸುಧೀರ್ ಕುಮಾರ್ ಶೆಟ್ರೆ, ಇನ್ನಿತ ಪ್ರಶಸ್ತಿ ಪುರಸ್ಕೃತರು, ಸಂಗೀತ ನಿರ್ದೇಶಕರು, ಗುರುಕಿರಣ್ರೆ, ಚಾವಡಿ ಕುಲಿನಂಚಿನ ಮಾತ ಗಣ್ಯರೇ, ದೊಂಪುಡು ಕುಲಿದಿನಂಚಿನ ಮಾತ ಕಲಾಭಿಮಾನಿಗಳೇ, ಎನ್ನ ಬಂಧು ಮಿತ್ರರೇ, ಇವತ್ತಿನ ಈ ರಂಗಚಾವಡಿ ಹಬ್ಬದಲ್ಲಿ ನಿಮ್ಮವನೇ ಆದ ನನ್ನನ್ನು ಕರೆದು ವೇದಿಕೆಯ ಮೇಲೆ ಆಸೀನರಾಗಿ ಈ ಒಂದು ಉದ್ಘಾಟನೆಯನ್ನು ಮಾಡಿದಂಥ ರಂಗಚಾವಡಿಯವರಿಗೆ ಮತ್ತು ಇಲ್ಲಿ ನೆರೆದಿರತಕ್ಕಂಥ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಬಹುಶಃ ಈ ರಂಗಚಾವಡಿ ಸ್ಥಾಪನೆಯಾಗಿ 22 ವರ್ಷ ಆಗಿದೆ ಅಂತ ನನಗೆ ಯಾರು ಹೇಳಿದರು. ಪ್ರತಿ ವರ್ಷ ಈ ರಂಗಚಾವಡಿಯವರು ಇದಕ್ಕೆ ಕೇಂದ್ರ ಬಿಂದು ಆಗಿರತಕ್ಕಂಥ ಜಗನ್ನಾಥ್ ಶೆಟ್ಟಿ ಅವರು ಈ ಒಂದು ಅದ್ಭುತವಾದ ಒಂದು ಹಬ್ಬವನ್ನು ಪ್ರತಿ ವರ್ಷ ಆಚರಣೆ ಮಾಡಿ ಸಾಧನೆಯನ್ನು ಮಾಡಿದಂಥ ಮಾತವ್ರನ್ನ ಹುಡುಕಿ ಒಂದು ಪ್ರಶಸ್ತಿ ಪುರಸ್ಕಾರವನ್ನು ಮಾಡುವಂತಹ ಒಂದು ಕಾರ್ಯಕ್ರಮ ಇವತ್ತಿನ ಈ ರಂಗಚಾವಡಿ ಅಂದರೆ ಬಹುಶಃ ರಂಗ ಚಟುವಟಿಕೆಗಳಿಗೆ ಒಂದು ಒತ್ತು ಕೊಡುವಂತಹ ರಂಗಚಾವಡಿಯನ್ನು ಈಗಾಗಲೇ ನಮ್ಮ ಮುಂದೆ ವೇದಿಕೆಯಲ್ಲಿ ಇರುತ್ತಿರುವ ಡಾಕ್ಟರ್ ಸಂಜೀವ ದಂಡಕೇರಿ ಮತ್ತು ವಿಜಿ ಪಾಲ್ ಅವರ ಸಮ್ಮುಖದಲ್ಲಿ ಅವರ ಜೊತೆಗೆ ಜಗನ್ನಾಥ್ ಶೆಟ್ಟಿಯವರು ಈ ಒಂದು ಸಂಸ್ಥೆಯನ್ನು ಸ್ಥಾಪಿಸಿದ್ದಾರೆ. ಭಾಳ ಅದ್ಭುತವಾದ ಕಾರ್ಯಕ್ರಮ. ಯಾಕಂದರೆ ಕಲಾವಿದರಿಗೆ ಒಂದು ಪ್ರೋತ್ಸಾಹ ಕೊಡುವ ಒಂದು ವೇದಿಕೆ ಅದು ರಂಗಚಾವಡಿ. ನಮ್ಮಲ್ಲಿ ಸಾಕಷ್ಟು ಕಲಾವಿದರು ಬೇರೆ ಬೇರೆ ಕ್ಷೇತ್ರದಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಇರ್ತಾರೆ. ಅವರನ್ನು ಇವತ್ತು ಗುರುತಿಸಿ ಒಂದು ವೇದಿಕೆ ಕರೆತರುವಂತಹ ಒಂದು ಯೋಚನೆ ಬಹಳ ಕಮ್ಮಿ ಜನರದ್ದು ಇರ್ತದೆ. ಅಂತಂದರೆ ಇವತ್ತು ಜಗನ್ನಾಥ್ ಶೆಟ್ಟಿ ಅವರು ಅಂಥವರನ್ನು ಗುರುತಿಸಿ ರಂಗಚಾವಡಿಯಲ್ಲಿ ಕರೆತಂದು ಕಲಾವಿದರಿಗೆ ಪ್ರೋತ್ಸಾಹ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಭಾಳ ಒಳ್ಳೆಯ ಕೆಲಸ. ನನಗೂ ಕೂಡ ಈ ವೇದಿಕೆಯಲ್ಲಿ ಪಾಲ್ಗೊಂಡು ಈ ಸಮಾರಂಭದಲ್ಲಿ ಈ ಹಬ್ಬದಲ್ಲಿ ಪಾಲ್ಗೊಳ್ಳಲು ತುಂಬ ಸಂತೋಷ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತಿನ ಪ್ರಶಸ್ತಿ ಪುರಸ್ಕೃತರು ನನಗೆ ತಮಗೆಲ್ಲ ತಿಳಿದಂತೆ ನಾನು ಭಾಳ ವರ್ಷದಿಂದ ಗುರುಕಿರಣ್ಣನ್ನು ನೋಡ್ತಾ ಇದ್ದೆ. ಅವರ ಮಾವ ಸದಾನಂದ ಶೆಟ್ಟಿ ಜೊತೆ ಬಾಲ್ಯದಲ್ಲಿ ಅವರನ್ನು ನಾನು ಅನುಸರಿಸುತ್ತಾ ಇದ್ದೆ. ಆವಾಗ ಅವರಲ್ಲಿ ಆವಾಗಲೇ ಇರುವಂಥ ಒಂದು ಕಲೆ ಬಹುಶಃ ಈ ಹುಡುಗನ ಮುಂದಿನ ದಿನದಲ್ಲಿ ಬಹಳಷ್ಟು ಒಂದು ಫ್ಯೂಚರ್ ಇರುವಂಥ ಹುಡುಗ ಅಂತ ಆವಾಗಲೇ ನಾನು ಅನಿಸಿದ್ದೆ. ಅವರ ಮಾವನಿಗೂ ಕೂಡ ನಾನು ಸದಾನಂದ ಶೆಟ್ಟಿ ಕೂಡ ಕೆಲವು ಸಲ ಹೇಳಿದೆ, ಈ ಹುಡುಗನಿಗೆ ಫ್ಯೂಚರ್ ಇದೆ ಅಂತೇಳಿ. ಗುರುಕಿರಣ್ ಅವರು ಅವರದೇ ಆದ ಒಂದು ಅದ್ಭುತವಾದ ಸಾಧನೆಯನ್ನು ಇವತ್ತು ಕರ್ನಾಟಕದಲ್ಲಿ ಅಂದರೆ ವಿದೇಶದಲ್ಲಿ ಇವತ್ತು ಮಾಡಿ ತೋರಿಸಿದ್ದಾರೆ. ಇಲ್ಲಿರುವಾಗ ಅವರು ಸಂಗೀತಗಾರರಾಗಿದ್ದಾರೆ, ಸಂಗೀತವನ್ನು ಹೇಳ್ತಾ ಇದ್ದರು,
ಬಟ್ ಬಹುಶಃ ಒಂದು ದಿನ ಅವರು ಆಲೋಚನೆ ಮಾಡಿದರು, ನನ್ನ ಕಾಲ ಮೇಲೆ ನಾನು ನಿಲ್ಲಬೇಕು, ಬಹುಶಃ ನಾನು ಬೆಂಗಳೂರಿಗೆ ಒಂದು ಹೋದರೆ ಅಲ್ಲಿ ಬಹುಶಃ ನನಗೆ ಭಾಳಷ್ಟು ಮುಂದಿನ ಅವಕಾಶಗಳನ್ನು ನಾನು ಎನ್ಕ್ಯಾಶ್ ಮಾಡ್ಬೋದು ಅಂತ ಹೇಳಿ ಹಿರಿಯರ ಆಶೀರ್ವಾದದೊಂದಿಗೆ, ಗುರು ಹಿರಿಯರ ಆಶೀರ್ವಾದದೊಂದಿಗೆ ದೈವದೇವರನ್ನು ಕೈ ಮುಗಿದು ಬಹುಶಃ ಅವರು ಬೆಂಗಳೂರಿಗೆ ತಲುಪಿದ್ದಾರೆ. ನಾನು ಅವರು ಬೆಂಗಳೂರಿನಲ್ಲಿ ಭಾಳ ಸೂಕ್ಷ್ಮವಾಗಿ ನಾನು ಅವರನ್ನು ಫಾಲೋ ಮಾಡ್ತಾ ಇದ್ದೇನೆ. ಭಾಳ ಒಂದು ಅದ್ಭುತವಾದ ಕಲಾವಿದ, ಸಂಗೀತ ನಿರ್ದೇಶಕ. ಇವತ್ತು ಕೆಲವು ಚಾನಲ್ನಲ್ಲಿ ನೀವು ಅವರ ತೀರ್ಪುಗಾರರಾಗಿ ಕೂಡ ನಾವು ನೋಡ್ತಾ ಇದ್ದೇವೆ. ಯಾರಿಗೂ ಮನಸ್ಸು ನೋಯಿಸುವುದಿಲ್ಲ, ಭಾಳ ಸದಾ ಹಸನ್ಮುಖಿ, ಸರಳ ವ್ಯಕ್ತಿತ್ವ. ಇವನು ಕಾಂಪಿಟೇಟರ್ಸ್ ವೇದಿಕೆಯಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಬಹಳ ಅವರನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಮಾತಾಡ್ತಾ ಇದ್ದಾರೆ, ಭಾಳ ಬ್ಯಾಲೆನ್ಸ್ ಮಾಡಿಕೊಂಡು ತೀರ್ಪು ಕೊಡ್ತಾ ಇದ್ದಾರೆ. ಅದು ಅವರ ಒಳ್ಳೆತನ, ಅವರ ದೊಡ್ಡತನ. ಅಂಥ ಗುರುಕಿರಣ್ ಅವರು ಇವತ್ತು ಒಂದು ವಿಶೇಷವಾಗಿ ಯುವ ಜನತೆಗೆ, ಯುವಕರಿಗೆ ಒಂದು ಖುಷಿಯನ್ನು ತರುವಂಥ ಒಂದು ಅವರದೇ ಆದ ಒಂದು ಶೈಲಿಯಲ್ಲಿ ಸಂಗೀತ ನಿರ್ದೇಶನ ಮಾಡಿ ಇವತ್ತು ಬಹುಶಃ ಎಲ್ಲ ಚಲನಚಿತ್ರದಲ್ಲಿ ಅವರನ್ನು ಅವರು ಗುರುತಿಸಿಕೊಂಡಿದ್ದಾರೆ. ಇಡೀ ನಮ್ಮ ತುಳುನಾಡಿಗೆ ಇದೊಂದು ಹೆಮ್ಮೆ ಅಂತ ಹೇಳಲಿಕ್ಕೆ ನಾನು ಈ ಸಮಯದಲ್ಲಿ ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತು ಇನ್ನೊಂದು ದುಃಖದ ಸಂಗತಿ ಎಂದರೆ ಪುನೀತ್ ರಾಜ್ಕುಮಾರ್ ಅವರ ಗೀತ ನಮನ. ಈ ಕಾರ್ಯಕ್ರಮದಲ್ಲಿ ಅದನ್ನು ಕೂಡ ಇವತ್ತು ಇಟ್ಕೊಂಡಿದ್ದೀರಿ. ಬಹುಶಃ ನಾನು ಮತ್ತು ನನ್ನ ಕುಟುಂಬ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬ ಭಾಳ ಹತ್ತಿರದಾಗಿ ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡಿರುವಂಥವ್ರು ನಾವು. ರಾಜ್ಕುಮಾರ್ ಅವರು ವಿಧಿವಶವಾದ ಮೇಲೆ ಮತ್ತೆ ನಾನು ಪುನೀತ್ ರಾಜ್ಕುಮಾರ್ ಅವರ ಮನೆಗೆ ಆವಾಗವಾಗ ಹೋಗ್ತಾ ಇದ್ದೆ. ಅವರು ಕೂಡ ನಮ್ಮ ಮನೆಗೆ ಬರ್ತಾಯಿದ್ರು, ನಾನು ನನ್ನ ಮಗ ಯಾವಾಗಲೂ ಅವ್ರ ಮನೆಗೆ ಹೋಗ್ತಾ ಇದ್ದೆವು. ಸುಮಾರು 1 ವಾರ 10 ದಿನದ ಮುಂಚೆ ಅವರು ನಮ್ಮನ್ನು ಬಿಟ್ಟು ಹೋಗುವ 1 ವಾರ ಮುಂಚೆ ನಾನು ಅವರ ಮನೆಗೆ ಹೋಗಿದ್ದೆ. ಸಾಕಷ್ಟು ಅವರ ವ್ಯವಹಾರ ಮತ್ತು ಉದ್ಯಮದ ವಿಷಯ, ಚಿತ್ರರಂಗದ ವಿಷಯ ನನ್ನ ಹತ್ರ ಭಾಳ ಮಾತಾಡಿದರು ಅವರು. ಅಣ್ಣ, ನಿಮ್ಮ ಒಪಿನಿಯನ್ ಬೇಕು, ನಿಮ್ಮ ಸಜೆಷನ್ ಬೇಕು, ನಿಮ್ಮ ಮಗ ನನ್ನ ತಮ್ಮನಾಗೆ ಭಾಳಷ್ಟು ವಿಷಯಗಳನ್ನು ಮಾತಾಡಿದರು. ಅವರ ಜೊತೆಗೆ ನೀವು ಕೂತ್ಕೊಳ್ಳುವಾಗ ಅವರ ಒಂದು ಹೃದಯ ಶ್ರೀಮಂತಿಗೆ ಎಷ್ಟು ಅಂತ ನಮಗೆ ಅರ್ಥ ಮಾಡಲಿಕ್ಕೆ ಆಗುವುದೇ ಇಲ್ಲ. ಅವರ ಸನ್ಮಾರ್ಗದ ಸಂಪಾದನೆ ಅದು ಎಷ್ಟು ಸತ್ಕಾರ್ಯದಲ್ಲಿ ಅವರನ್ನು ಅವರು ತೊಡಗಿಸಿಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಯಾವ ಸತ್ಕೀರ್ತಿ ಅವರಿಗೆ ಸತ್ಕೀರ್ತಿ ಬೇಕು ಅಂತ ಮನಸ್ಸಿನೊಳಗಿದೆ, ಯಾವುದನ್ನು ಬಯಸಿ ಮಾಡುವವರಲ್ಲ ಅವರು. ಅವರ ಆ ಕೈ ಮಾಡಿದ್ದು ಈ ಕೈ ಗೊತ್ತಾಗದಂಗೆ ಸಾಕಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಸರಿಯಾಗಿ ಅವರ ಬಗ್ಗೆ ಗೊತ್ತಿರುವವರು ಇವತ್ತು ನಮ್ಮ ಎದುರವರು ಇಲ್ಲ. ಎಲ್ಲೋ ಒಂದು ಕಡೆ ಮನಸ್ಸಿನ ಒಳಗಡೆ ಇದ್ದಾರೆ, ಹೊರಗಡೆ ಇಲ್ಲ ಅಂತಲೇ ಅನಿಸ್ತಾ ಇರ್ತದೆ. ಅಷ್ಟೊಂದು ಒಳ್ಳೆಯ ವ್ಯಕ್ತಿತ್ವ. ಅವರ ಬಗ್ಗೆ ಎಷ್ಟು ಹೇಳಿದರೂ ಸಾಲುವುದಿಲ್ಲ. ಗುರುಕಿರಣ್ ಅವರ ಬರ್ತ್ಡೇ, ವರ್ಷಕ್ಕೆ ಅವರ ಬರ್ತ್ಡೇ ಮಾಡ್ತಾಯಿದ್ರು. ಅವರ ಬರ್ತ್ಡೇಗೆ ಪ್ರತಿ ವರ್ಷ ನಾನು ಕೂಡ ಹೋಗ್ತಾ ಇದ್ದೆ. ಪ್ರತಿ ವರ್ಷ ನನಗೆ ಇನ್ವೈಟ್ ಇತ್ತು. ಈ ವರ್ಷ ಇನ್ವೈಟ್ ಇಲ್ಲ. ಬಹುಶಃ ನಾನು ಮುದುಕನಾಗಿದ್ದೇನೆ ಅಂಥೇಳಿ ನನ್ನನ್ನು ಕರೀಲಿಲ್ಲ, ಎಲ್ಲ ಯಂಗ್ಸ್ಟರ್ಸ್ ಕರೆದಿದ್ದಾರೆ. ನಾನು ಅಂಬರೀಷ್ ಜೊತೆ ಯಾವಾಗಲೂ ಪ್ರತಿ ವರ್ಷ ಅವರ ಬರ್ತ್ಡೇಗೆ ಹೋಗ್ತಾ ಇದ್ದೆ. ಪುನೀತ್ ರಾಜ್ಕುಮಾರ್ ಆ ಬರ್ತ್ಡೇನಲ್ಲಿ ಬಹಳ ಖುಷಿಯಾಗಿ ಪಾಲ್ಗೊಂಡಿದ್ದರು. ನಾನು ಅವರ ಒಂದೊಂದು ವಿಡಿಯೋವನ್ನು ಗಮನಿಸಿದರೆ ಭಾಳ ಅವತ್ತು ರಾತ್ರಿ, ಮುಂಚಿನ ದಿನ ರಾತ್ರಿ ಭಾಳ ಖುಷಿಯಾಗಿ ಆ ಬರ್ತ್ಡೇಯಲ್ಲಿ ಎಲ್ಲರೊಟ್ಟಿಗೆ ಪಾಲ್ಗೊಂಡಿದ್ದರು. ಗುರುಕಿರಣ್ ಅವರು ಕೂಡ ಆ ಒಂದು ಯಂಗ್ಸ್ಟರ್ಸ್ ಗ್ರೂಪ್ನಲ್ಲಿ ತುಂಬ ಎಂಜಾಯ್ ಮಾಡೋದನ್ನು ಕೊನೆಯ ಮೂಮೆಂಟಲ್ಲಿ ಅವರು ಕಂಡಿದ್ದರು. ಇದು ನನಗೂ ಗೊತ್ತಿರಲಿಲ್ಲ. ಮರುದಿನ ಬೆಳಿಗ್ಗೆ ನನಗೆ ನ್ಯೂಸ್ ಬಂತು. ನಾನು ಆಫೀಸಲ್ಲಿ ಹೋಗಿ ಕೂತ್ಕೊಂಡಾಗ ಪುನೀತ್ ರಾಜ್ಕುಮಾರ್ ಅವರು
ವಿಕ್ರಮ್ ಹಾಸ್ಪಿಟಲ್ ಇದ್ದಾರೆ. ಬಹುಶಃ ಅವರು ಆಲ್ರೆಡಿ ವಿಧಿವಶ ಆಗಿರಬೇಕು, ಅವರು ನಮ್ಮ ಮುಂದೆ ಇನ್ನೂ ಇಲ್ಲ ಅಂತೇಳಿ. ನನ್ನ ದುಃಖವನ್ನು ತಡ್ಕೊಳ್ಳಿಕ್ಕಾಗಿಲ್ಲ, ಯಾಕಂದರೆ ಅವರ ನಮ್ಮ ಅಟ್ಯಾಚ್ಮೆಂಟ್ ಅಷ್ಟು ಹತ್ತಿರದಲ್ಲಿತ್ತು. ನಾವು ಒಬ್ಬರನ್ನೊಬ್ಬರು ಭಾಳ ಹತ್ತಿರದಲ್ಲಿ ಅರ್ಥ ಮಾಡಿಕೊಂಡವರು. ಈ ಏಜಿನಲ್ಲಿ ಈ ಥರ ಆಯ್ತಾ ಅಂತ ಒಂದು ಸಲ ನನಗೆ ನಂಬಲಿಕ್ಕಾಗಿಲ್ಲ. ಭಾಳ ಬೇಸರವನ್ನು ತಂದುಕೊಡ್ತು. ನಾನು ಇಮಿಡಿಯೇಟ್ಲಿ ಆಫೀಸ್ನಿಂದ ವಿಕ್ರಮ್ ಹಾಸ್ಪಿಟ್ಲ್ ಓಡಿದೆ. ಹೋಗಿ ನೋಡಿದರೆ ಏನಿಲ್ಲ, ಬೆಡ್ಡಲ್ಲಿ ಮಲಗಿದ್ದಾರೆ. ಇವರೇ ಪುನೀತ್ ರಾಜ್ಕುಮಾರ್ ಅಂತ ಹೇಳಲಿಕ್ಕೆ ನನಗೆ ಒಂದು ಸಲ ಮನಸ್ಸಿಗೂ ಬರಲಿಲ್ಲ, ಕಣ್ಣಲ್ಲಿ ನೋಡಲಿಕ್ಕಾಗಿಲ್ಲ. ಆಮೇಲೆ ಗುರುಕಿರಣ್ ಕೂಡ ಬಂದರು ಅಲ್ಲಿ, ಆ ಟೈಮ್ಲಿ ಅವರು ಕೂಡ ಬಂದರು. ಸೊ ಇದನ್ನೆಲ್ಲ ಅವರ ಒಂದು ಗೊಂಬೆಯ ಗಾನವನ್ನು ನಾನು ಕೇಳಿದರೆ ಎಷ್ಟು ಅರ್ಥವತ್ತಾಗಿದೆ ಆ ಗೊಂಬೆಯ ಸಂಗೀತ. ಬಹುಶಃ ಅದನ್ನು ನೆನೆಸ್ಕೊಂಡ್ರೆ ಪುನೀತ್ ರಾಜ್ಕುಮಾರ್ ಅವರು ಇನ್ನೂ ಅವರು ತುಂಬ ವರ್ಷ ಅವರು ಬದುಕಬೇಕು ಅಂತಿತ್ತು ಅಂತ ನನಗೆ, ನಮ್ಮೆಲ್ಲರಿಗೂ ಆಸೆ ಇತ್ತು. ನಾನು ಪಡುಬಿದ್ರೆಯಲ್ಲಿ ನಮ್ಮ ಬಂಟ್ರ ಭವನದ ಒಂದು AC ಹಾಲ್ ಮಾಡಿದ್ರು, ಅದನ್ನು ಉದ್ಘಾಟನೆ ಮಾಡಬೇಕಂತ ಎಲ್ಲ ಪಡುಬಿದ್ರೆಯವರಿಗೆ ನನ್ನ ಆತ್ಮೀಯರಿಗೆ ಹೇಳಿದ್ದೆ. ನೆಕ್ಸ್ಟ್ ಅವರು ಕೂಡ ಒತ್ತಾಯ ಮಾಡಿದರು, ಪುನೀತ್ ರಾಜ್ಕುಮಾರನ್ನೇ ಕರ್ಕೊಂಬರಬೇಕು ಅಂತ ಹೇಳಿ. ಅದು ಕೂಡ ನಾನು ಖಂಡಿತ ಅವರಿಗೆ ಪ್ರಾಮಿಸ್ ಮಾಡಿದ್ದೆ, ಕರ್ಕೊಂಬರ್ತಾ ಇದ್ದೇನೆ ಅಂತೇಳಿ. ವಿಧಿವಶ ನನಗೆ ಕರ್ಕೊಂಡು ಬರುವ ಭಾಗ್ಯ ಸಿಕ್ಕಿಲ್ಲ. ನಮ್ಮ ಪಡುಬಿದ್ರೆಯವರಿಗೆ ಅದು ನೋಡುವ ವೇದಿಕೆಯಲ್ಲಿ, ಬಂಟರ ಸಂಘದ ವೇದಿಕೆಯಲ್ಲಿ ಕೂತ್ಕೊಳಿಸುವ ಆ ಭಾಗ್ಯ ಅವರಿಗೂ ಕೂಡ ಸಿಗಲಿಲ್ಲ. ಬಹುಶಃ ಭಾಳ ಇವತ್ತಿನ ಈ ಗೀತ ನಮನ ಅವರಿಗೆ ಗೀತ ಗೌರವವಾಗಲಿ ಅಂತೇಳಿ ಪ್ರಾರ್ಥಿಸುತ್ತಾ, ಈ ರಂಗಚಾವಡಿ ಮುಂದಿನ ದಿನದಲ್ಲಿ ಕಲಾವಿದರಿಗೆ ಪ್ರೋತ್ಸಾಹ ಕೊಡ್ತಾ ಒಳ್ಳೆ ಕಾರ್ಯಕ್ರಮ ಮಾಡುತ್ತಾ ಮುಂದುವರಿಯುವಂತಾಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.